ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜಿಬಿಎ ವತಿಯಿಂದ ಫುಟ್ಪಾತ್ಗಳಲ್ಲಿ ಅನೇಕರು ಅಂಗಡಿ ಇಟ್ಕೊಂಡಿದ್ದಾರೆ, ಕಸ ಹಾಕಿದ್ದಾರೆ, ತಮ್ಮ ಅಂಗಡಿಗಳನ್ನು ಎಕ್ಸ್ಟೆಂಡ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಫುಟ್ಪಾತ್ ತೆರವು ಕಾರ್ಯಾಚರಣೆ ಶುರು ಮಾಡಿಕೊಂಡಿದ್ರು. ಆದರೆ ಜಿಬಿಎ ಅಧಿಕಾರಿಗಳು ಈ ಕಾರ್ಯಾಚರಣೆ ಮಾಡಲಿಕ್ಕೆ ಹೋದಾಗ ಕಾರ್ಯಾಚರಿಸಿದಂಥ ಅಧಿಕಾರಿಯ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿರೋದು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರೋದು. ಬಸವರಾಜ್ ಪಡುಕೋಟೆ ಹಾಗೂ ಬೆಂಬಲಿಗರು ಇಲ್ಲಿ ಹಲ್ಲೆ ಮಾಡಿರೋದು. ಕನ್ನಡ ಪರ ಸಂಘಟನೆ ನಾಯಕ ಅಂತೆ ಬಸವರಾಜ್ ಪಡುಕೋಟೆ, ಜಿಬಿಇ ಎಡಬ್ಲ್ಯೂಇ ಇದ್ದಾರಲ್ಲ ಮಾಧವರಾವ್ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋದು. ಶಿವಾಜಿನಗರ ಬಸ್ ಸ್ಟ್ಯಾಂಡ್ನಲ್ಲಿ ಫುಟ್ಪಾತ್ ತೆರವು ಮಾಡಬೇಕಾದ್ರೆ ಅವರಿಗೆ ಬಂದು ಹಿಗ್ಗಾಮುಗ್ಗ ಹೊಡೆದಿರೋದಲ್ಲಿ ಆರೋಪಿಗಳನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನೌಕರರ ಸಂಘ ಒಂದು ಕಡೆ ಆಗ್ರಹ ಮಾಡಿದೆ. ಅರೆಸ್ಟ್ ಮಾಡದೇ ಇದ್ದರೆ ಜಿಬಿಎನ 5 ಪಾಲಿಕೆಗಳ ಕೆಲಸ ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಅವರು ಕೊಟ್ಟಿದ್ದಾರೆ.